ಹಲೋ, ಹಾಯ್, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪೃಥ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ ತಮ್ಮೇಲ್ ಬಗ್ಗೆ ಮಾತಾಡುವಂತ ಬಂದಿದ್ದೇನೆ. ತಮ್ಮೇಲ್ ಅಂದ್ರೆ ಗೊತ್ತುಂಟಾ? ಗೊತ್ತಿದ್ದವರಿಗೆ ತಿಳಿಸಿಕೊಡಿ ಅಷ್ಟೇ. ತಮ್ಮೇಲ್ ಅಂದ್ರೆ ನಾವು ಯೂಟ್ಯೂಬ್ ಅಲ್ಲಿ ಫ್ರಂಟ್ ಡಿಸ್ಪ್ಲೇ ಬರುತ್ತೆ, ನೋಡಿರ್ಬೋದು ನೀವು. ಅದರಿಂದ ನಮಗೆ ವ್ಯೂವರ್ಸ್ ಎಲ್ಲ ಜಾಸ್ತಿ ಆಗ್ತಾರೆ. ತಮ್ಮೇಲ್ ಮೇನ್ ಪಾಯಿಂಟ್ ಇರುವುದೇ ಯೂಟ್ಯೂಬ್ ಅಲ್ಲಿ. ತಮ್ಮೇಲ್ ಹಾಕಿದ್ರೇನೆ ನಮಗೆ ಒಳ್ಳೆ ವ್ಯೂವರ್ಸ್ ಆಗುತ್ತೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಚಾನಲ್ ಅನ್ನು ಎಲ್ಲ. ಹಾಗೆ ಹೇಳಿಕ್ಕೆ ಹೋದ್ರೆ DSLR ಅಲ್ಲಿ ತೆಗ್ದ ಪಿಕ್ ಆಗಿರುತ್ತೆ, ನೋಡ್ಲಿಕ್ಕೆ ಒಂದು ಅಟ್ರಾಕ್ಷನ್ ಆಗ್ಬೇಕು ತಮ್ಮೇಲ್ ಹಾಕುವಾಗ. ಯಾಕಂದ್ರೆ ತಮ್ಮೇಲಲ್ಲಿ ಇರುವುದಿಲ್ಲ ನಮ್ದು. ಕೆಲವು ಯೂಟ್ಯೂಬರ್ ಚಾನಲ್ ಓಪನ್ ಮಾಡಿರ್ತಾರೆ, ಒಳ್ಳೆ ವಿಡಿಯೋ ಮಾಡಿಬಿಡ್ತಾರೆ, ಆದ್ರೆ ಅವ್ರಿಗೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬ್ ಇಲ್ಲ. ಯಾಕಂದ್ರೆ ತಮ್ಮೇಲ್ ನೋಡುವಾಗ ಅವ್ರಿಗೆ ವ್ಯೂವರ್ಸ್ ಒಂದು ಅಟ್ರಾಕ್ಷನ್ ಆಗಿ ಇರ್ಬೇಕು. ಯಾಕಂದ್ರೆ ಕೆಲವರು ಕಷ್ಟಪಟ್ಟೆಲ್ಲ ವಿಡಿಯೋ ಮಾಡ್ತಾರೆ, ಅವರಿಗೂ ಮತ್ತೆ ಬೇಜಾರಾಗಿ ವಿಡಿಯೋ ಮಾಡೋದೇ ಸ್ವಲ್ಪ ಕಡಿಮೆ ಮಾಡ್ತಾರೆ, ಹಾಗೆಲ್ಲ ಇರುತ್ತೆ. ಅದೇ ಹಾಗೇನು ಗೊತ್ತಿಲ್ಲದವರು ಈ ತಮ್ಮೇಲ್ ಹೇಗೆ ಮಾಡುದು, ಹೇಗೆ ಹಾಕುವುದು ಅಂತ ನೋಡಿ. ಯಾಕಂದ್ರೆ ತಮ್ಮೇಲಿಂದ ನನಗೆ ತುಂಬಾ ಅಂದ್ರೆ ತುಂಬಾ ಉಪಯೋಗ ಇದೆ. ತಮ್ಮೇಲ್ ಅಂದ್ರೆ ಜಸ್ಟ್ ಈಗ ಒಂದು ಉದಾಹರಣೆ, ಈಗ ನೀವು ಯೂಟ್ಯೂಬ್ ಚೆಕ್ ಮಾಡ್ತಿದ್ರಿ, ಯೂಟ್ಯೂಬ್ ಚೆಕ್ ಮಾಡುವಾಗ ಬರುತ್ತೆ ಅರ್ನಿಂಗ್ ಮನಿ, ಹೇಗೆ ಅರ್ನ್ ಮಾಡುದಂತ. ಆ ವಿಡಿಯೋದಲ್ಲಿ ನೋಡಿ ನೀವು ಡಿಸ್ಪ್ಲೇಲಿ ಕಾಣುವಾಗ ಎಷ್ಟು ಮಂತ್ಲಿ ನಿಮಗೆ 25,000 ಮತ್ತೆ ಎಲ್ಲ ಕೆಲವು ನೋಡಿರ್ಬೋದು. $1 ರೂಪೀಸಿಗೆ ಮೊಬೈಲ್ ಫ್ರೀ ಹೀಗೆ ಅದೆಲ್ಲ ತಮ್ಮೇಲ್ ಜಸ್ಟ್ ಅಟ್ರಾಕ್ಷನ್. ಒಮ್ಮೆ ನೀವು ಅದನ್ನು ನೋಡಿದ್ರೆ ಡಿಸ್ಪ್ಲೇ ಒಮ್ಮೆಗೆ ನೋಡುವಾಗ ನಿಮಗೆ ಇದು ಎಂತ ಇಷ್ಟು ಕಡಿಮೆ ಬೆಲೆಯಲ್ಲಿ ನಿಮಗೊಂದು ಖುಷಿ ಆಗುತ್ತೆ. ಓಪನ್ ಮಾಡ್ತೀರಿ, ನೋಡ್ತೀರಿ. ಹಾಗೆ ಇನ್ನು ಅದರಲ್ಲಿ ನೀವು ತಮ್ಮೇಲಲ್ಲಿ ಇರುವಷ್ಟು ಯೂಟ್ಯೂಬ್ ಅಲ್ಲಿ ಒಳ್ಳೆ ಇದು ಉಂಟು. ಯಾಕಂದ್ರೆ ತಮ್ಮೇಲ್ ಹಾಗೆ ಹಾಕ್ಬೇಕು, ನಾವು ಒಂದು ವ್ಯೂವರ್ಸ್ಗೆ ಅಟ್ರಾಕ್ಷನ್ ಆಗುವಾಗ ಆಗ್ತದೆ. ಯಾಕಂದ್ರೆ ತಮ್ಮೇಲ್ ವೆರಿ ಇಂಪಾರ್ಟೆಂಟ್ ಇನ್ ಯೂಟ್ಯೂಬ್, ಗೊತ್ತಾಯ್ತಾ? ಹಾಗೆ ಅದನ್ನ ಗೊತ್ತಿಲ್ಲದವರಿಗೆ ಒಂದು ಹೇಗೆ ಅಂತ ಹೇಳಿ ಕೊಡ್ತೇನೆ. ಅದು ನಾನ್ ಸಹ ಈಗೀಗ ಕಲ್ತದ್ದು, ಏನೋ ಮುಂಚೆನೆ ಕಲ್ತು ಬಂದಿದ್ದೆ, ಹಾಗೆ ಏನು ಇಲ್ಲ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಜಸ್ಟ್ ನಾವು ಸಹ ಎಲ್ಲರೂ ಯೂಟ್ಯೂಬರ್ ಯಾರೆಲ್ಲ ಯೂಸ್ ಮಾಡ್ತಿದ್ದೆ ಎಲ್ಲ ವ್ಯೂವರ್ಸ್ ಎಲ್ಲ ನೋಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು ಎಲ್ಲ. ಹಾಗೆ ತಮ್ಮೇಲ್ ಮೇನ್ ನಮ್ದು ಕಾನ್ಸೆಪ್ಟ್. ಯಾಕಂದ್ರೆ ತಮ್ಮೇಲಲ್ಲಿ ಇರುದೇ ಎಲ್ಲ ನಮ್ದು ಪಾಯಿಂಟ್ ಮೇನ್. ಯಾಕಂದ್ರೆ ತಮ್ಮೇಲ್ ನೋಡುವ ಒಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಜನರು ನೋಡುವಾಗ ಇದು ಏನು, ಇದ್ರೊಳಗೆ ಹೋಗಿ ಚೆಕ್ ಮಾಡಿ ಹೀಗೆ ನೋಡುವಾಗ ನಿಮಗೆ ಒಳಗಿಂದ ಹೇಗೆ ಕಾಣ್ತದೆ, ಹಾಗೆ ಹೊರಗಿಂದ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅಷ್ಟೇ ವಿಷಯ. ಅಂದ್ರೆ ಅದ್ರಲ್ಲಿ ಏನಿಲ್ಲ, ಸಿಂಪಲ್ ಎಡಿಟ್ ಮಾಡಿ, ಜಸ್ಟ್ ಅದೊಂದು ಸಣ್ಣ ಆ್ಯಪ್ ಉಂಟು, ಅದ್ರೊಳಗೆ ಹೋಗಿ ನೀವು ಎಡಿಟ್ ಮಾಡಿ ಹಾಕಿದ್ರೆ ಅಲ್ಲಿಗೆ ಮುಗೀತು, ಏನಿಲ್ಲ, ಸಣ್ಣ ಕೆಲಸ. ಯಾಕಂದ್ರೆ ನಾನ್ ಸಹ ಕಲ್ತು ಬಂದದ್ದು, ನನ್ಗೇನು ಯಾರು ಈಗ ಕಲಿಸಿಕೊಡಿ ಹಾಗೆ ಹೀಗೆ ನೋಡಿ ನಾವು ಸಹ ಕಲಿಬೇಕಲ್ಲ. ಹಾಗೆ ತಮ್ಮೇಲ್ ಮೇನ್ ನಮ್ದು ಕಾನ್ಸೆಪ್ಟ್ ಅಲ್ಲಿ ತಮ್ಮೇಲ್ ಹಾಕಿ ನೋಡಿ ಎಲ್ಲ. ನಾನು ಹೇಗೆ ಮಾಡುದಂತ ಹೇಳಿಕೊಡ್ತೇನೆ, ಅದನ್ನು ನೆನಪಲ್ಲಿ. ಯಾಕಂದ್ರೆ ಮೈನ್ ಪಾಯಿಂಟ್ ತಮ್ಮೇಲ್ ಅಲ್ಲ, ತಮ್ಮೇಲಿಂದಲೇ ಎಲ್ಲ ನಮ್ದು ವ್ಯೂವರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರ್ತೇವೆ. ಮತ್ತೆ ಏನು ಸಬ್ಸ್ಕ್ರೈಬ್ಸ್ ಎಲ್ಲ ನಾವು ಜಸ್ಟ್ ಒಂದು ಅದ್ರ ಮೈನ್ ಪಾಯಿಂಟ್ ಅದರೊಳಗೆ ಹೋಗ್ಬೇಕು ನಾವು. ನಾನು ಹೇಗೆ ಮಾಡುದು ಅಂತ ಹೇಳಿಕೊಡ್ತೇನೆ. ಒಂದು ಸಣ್ಣ ಆ್ಯಪ್ ಉಂಟು, ಆ್ಯಪ್ನ ಹೆಸರು ಪಿಕ್ಸೆಲ್ ಆ್ಯಪ್ ಅಂತ. ಪಿಕ್ಸೆಲ್ ಆ್ಯಪ್ ಅಲ್ಲಿ ನಿಮ್ಗೆ ಡೌನ್ಲೋಡ್ ಮಾಡಬೇಕು. ಸೆಕೆಂಡ್ ಬನ್ನಿ, ಇದು ಬಂದ್ಬಿಟ್ಟು ನಮ್ದು ಏನು ಪ್ಲೇ ಸ್ಟೋರಿಗೆ ಹೋಗ್ಬೇಕು. ಪ್ಲೇ ಸ್ಟೋರಿಗೆ ಹೋಗಿ ಅಲ್ಲಿಂದ ಪಿಕ್ಸೆಲ್ ಆ್ಯಪ್ ಅಂತ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಬೇಕು. ಪಿಕ್ಸೆಲ್ ಆ್ಯಪ್ ಓಕೆ, ಓಪನ್ ಮಾಡಿ ಆದ್ಮೇಲೆ ಒಂದು ಸೆಕೆಂಡ್ ತೋರಿಸ್ತೀನಿ. ಬನ್ನಿ, ಮೊದಲಿಗೆ ನಾವು ಬಂದ್ಬಿಟ್ಟು ಈಗ ಪ್ಲೇ ಸ್ಟೋರಿಗೆ ಹೋಗ್ಬೇಕು. ಪ್ಲೇ ಸ್ಟೋರಲ್ಲಿ ಪಿಕ್ಸೆಲ್ ಆ್ಯಪ್ ಅಂತ ಹಾಕ್ಬೇಕು. ಪಿಕ್ಸೆಲ್ ಹಾಕ್ಬೇಕು. ಚೆಕ್ ಮಾಡಿ ನೋಡಿ, ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ, ನೀವು ಡೌನ್ಲೋಡ್ ಮಾಡಿ. ಪಿಕ್ಸೆಲ್ ಆ್ಯಪ್ ಅಂತ ನೋಡಿ, ಪಿಕ್ಸೆಲ್ ಆ್ಯಪ್ ಓಕೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ, ನೀವು ಮಾಡಿ ಓಕೆ. ಓಪನ್ ಮಾಡಿ. ಈಗ ಟೆಕ್ಸ್ಟ್ ಅಂತ ನೀವು ಟೆಕ್ಸ್ಟ್ ಓಪನ್ ಮಾಡೋಕೆ ಬರುತ್ತೆ. ಇದು ಜಸ್ಟ್ ನಿಮಗೆ ಈಗ ನಾವು ಮಾಡೋದಾದ್ರೆ ನಾವು ಜಸ್ಟ್ ಈಗ 3 ಡಾಟ್ಸ್ ಇಲ್ಲಿ ನೋಡಿ, ಎ ಮತ್ತೆ ಒಂದು ಸ್ಕ್ವೇರ್ ಸಿಂಬಲ್ ಆಗಿ ಇದು 5 ಆಪ್ಷನ್ಸ್ ಇದೆ. ಇದರೊಳಗೆ ಹೋಗಿ ಜಸ್ಟ್ ಆಮೇಲೆ ನಾವು ಡಿಸ್ಪ್ಲೇಗೆ ಸ್ಕ್ರೀನ್ ಒಂದು ಸೆಟ್ ಮಾಡಬೇಕು. ಯೂಟ್ಯೂಬ್ ಮಾಡೋದು ಸ್ಕ್ರೀನ್ ಅಷ್ಟು ನಮ್ದು ಇದು ಸೈಜ್ ಇರಬೇಕು. ಅದಕ್ಕೆ ಮೊದಲು ನಾವು ಸೈಜ್ ಮಾಡಬೇಕು. ಸೈಜ್ ಮಾಡ್ಬೇಕಂದ್ರೆ
ಒಂದು ಸೆಕೆಂಡ್. ಇದರಲ್ಲಿ ಬಂದ್ಬಿಟ್ಟು ನಾವು 4th ಒನ್ನಲ್ಲಿ ಆಪ್ಷನ್ ಸಿಗಿದೆ ಡಬಲ್ ಸಿಂಬಲ್ ಆಗಿ. ಓಕೆ, ಅದಕ್ಕೆ ಪ್ಲಸ್ ಮಾಡಬೇಕು. ಆಮೇಲೆ ಬಂದ್ಬಿಟ್ಟು ಇಲ್ಲಿ ನೋಡಿ ಇಮೇಜ್ ಸೈಜ್ ಅಂತ ಬರುತ್ತೆ, ಅದಕ್ಕೆ ಓಕೆ ಮಾಡಬೇಕು. ಅದರಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ ಇಮೇಜ್ ಸೈಜ್ ಅಂತ ಬಂದ್ಬಿಟ್ಟು ನೋಡಿ ಕಸ್ಟಮ್ಗೆ ಹೋಗಿ, ಕಸ್ಟಮಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಅಂತ ಬರುತ್ತೆ. ಓಕೆ ಓಕೆ, ಅದನ್ನು ಓಕೆ ಮಾಡಿಸಿ. ಆಮೇಲೆ ಒಂದು ಸೆಕೆಂಡ್, ಆಮೇಲೆ ಬಂದ್ಬಿಟ್ಟು ಈಗ ಒಂದು ಡಿಸ್ಪ್ಲೇ ಬಂತು, ಅದನ್ನು ಕಲರ್ ಮಾಡಬೇಕು. ಯಾಕಂದರೆ ಅದು ನೋಡಿ ಅಲ್ಲಿ ಆ್ಯಕ್ಚುಲಿ ಇದು ನಮಗೆ ಆಲ್ಮೋಸ್ಟ್ ರೆಡ್ ಕಲರ್ ಎಲ್ಲ ಸೂಟಬಲ್ ಆಗುತ್ತೆ. ಆದರೆ ಈಗ ನಾನು ಬಂದ್ಬಿಟ್ಟು ವೈಟ್ ಕಲರಲ್ಲಿ ಮ್ಯಾಚ್ ಮಾಡ್ತಿದ್ದೇನೆ. ವೈಟ್ 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 ಓಕೆ, ವೈಟ್ ಓಕೆ ಮಾಡಿಸಿ. ನಂತರ ಬಂದ್ಬಿಟ್ಟು ನಿಮಗೀಗ ಒಂದು ಸಣ್ಣದಾದ ಫೋಟೋ ಹಾಕುವ. ಅದು ಆಲ್ರೆಡಿ ನಾನು ಪಿಕ್ಸಾರ್ಟಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ, ನಾನು ತೋರಿಸ್ತೇನೆ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ವಿಡಿಯೋನಲ್ಲಿ ಮಾಡಿದ್ದೇನೆ ಪಿಕ್ಸಾರ್ಟಲ್ಲಿ ಹೇಗೆ ಕಟ್ ಮಾಡೋದಂತ, ಅದ್ರಲ್ಲಿ ನೋಡಿ ಹೇಗೆ ಅಂತ ಗೊತ್ತಾಗುತ್ತೆ. ಇನ್ನು ಬಂದ್ಬಿಟ್ಟು ಇದಕ್ಕೊಂದು ಇಮೇಜನ್ನು ಹಾಡಬೇಕು. ನೋಡಿ ಇನ್ಪುಟ್ ಅಂತ ಇರುತ್ತೆ, ಅಲ್ಲಿ ಒಂದು ಇಮೇಜ್ ಕಾಣಿಸುತ್ತೆ. ಒಂದು ಸೆಕೆಂಡ್, ಸ್ವಲ್ಪ ಸ್ಲೋ ಇದೆ. ಓಕೆ ಓಕೆ ಓಕೆ, ಇದೆಲ್ಲ ಸೊ ಮಿಸ್ ಆಯಿತು. ಬಂದ್ಬಿಟ್ಟು ಸ್ಲೋ ಉಂಟು ಸ್ವಲ್ಪ ನೆಟ್ವರ್ಕ್. ಓಕೆ, ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್. ಎಸ್, ಬಂದ್ಬಿಟ್ಟು ಅದನ್ನು ಸ್ವಲ್ಪ ಕ್ರೋಪ್ ಮಾಡೋದಾದ್ರೆ ಮಾಡ್ಬೋದು, ಇಲ್ಲ ಬೇಡ. ಓಕೆ, ಓ ಶಿಟ್, ನೋಡಿ ಫೋಟೋ ಹಾಕಿದ್ಮೇಲೆ ಜಸ್ಟ್ ಅದು ಕ್ರೋಪ್ ಮಾಡಿದ ಫೋಟೋ ಹಾಕಬೇಕು. ಪಿಕ್ಸಾರ್ಟ್ನಲ್ಲಿ ನಿಮಗೆ ಕ್ರೋಪ್ ಮಾಡಿ ಹಾಕ್ಲಿಕ್ಕಾಗುತ್ತೆ ಥಂಬ್ನೇಲ್ಗೆ. ಓಕೆ, ಹೀಗೆ ಒಂದು ಓಕೆ ಓಕೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮದು ಏನಂದರೆ ಇವತ್ತು ಯಾವುದೋ ಕಾನ್ಸೆಪ್ಟ್ ನೋಡಿದ್ರೆ ಫೋಕಸ್ ಈಗ ಅರ್ನಿಂಗ್ ಬಗ್ಗೆ ಏನಾದರೂ, ಇಲ್ಲದಿದ್ದರೆ ಏನೋ ಜಸ್ಟ್ ಮೋರ್ ಯಾವುದು ನೀವು ವಿಡಿಯೋ ಮಾಡ್ತೀವಿ ಅದರ ಬಗ್ಗೆ ಒಂದು ಹಾಕಬೇಕು. ಜಸ್ಟ್ ಇದು ಹಾಕೋದಾದ್ರೆ ಹೇಗಂದರೆ ಇಲ್ಲಿ ಮೇಲೆ ಪೆನ್ಸಿಲ್ ಆಗಿ ಮಾರ್ಕೊಂಡು ಅದಕ್ಕೆ ಡಬಲ್ ಟೈಪ್ ಮಾಡಬೇಕು. ಓಕೆ, ಟೆಕ್ಸ್ಟ್ ನೋಡಿ ಡಬಲ್ ಟೈಪ್ ಮಾಡಬೇಕು. ಡಬಲ್ ಟೈಪ್ ಮಾಡಿದ್ಮೇಲೆ ಈಗ ಹೌ ಟು ಅರ್ನ್ ಮನಿ, ಜಸ್ಟ್ ಎಕ್ಸಾಂಪಲ್ ನೋಡಿ, ಹೌ ಟು ಅರ್ನ್ ಮನಿ. ಓಕೆ ಓಕೆ, ಇದನ್ನು ಈಗ ಯಾವುದು ರೆಡ್ ಕಲರ್. ಅದಕ್ಕಿಂತ ಮುಂಚೆ ನಾವು ಅದನ್ನು ಲೆಟರನ್ನು ಸೆಟ್ ಮಾಡುವ. ಒಂದು ಸೆಕೆಂಡ್ ಬನ್ನಿ, ಇಲ್ಲಿ AB ಅಂತ ಫಾಂಟ್ ಕಾಣಿಸುತ್ತೆ, ಅದಕ್ಕೆ ಓಕೆ ಮಾಡಬೇಕು. ನಿಮ್ಗೆ ಯಾವ ಫಾಂಟ್ ಬೇಕು ಅದನ್ನು ಹಾಕ್ಬೋದು. ಈಗ ನಾನು ಇದು ಹಾಕಿದೆ, ಈ ಫಾಂಟ್ ಹಾಕಿ ಇದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಬೇಕು, ಯಾಕಂದರೆ ಇದಕ್ಕೆ ಸೂಟ್ ಆಗಲ್ಲ. ನಿಮಗೆ ಹೇಗೆ ಆಗುತ್ತೆ ಹಾಗೆ ಮಾಡ್ಬೋದು. ನೋಡಿ ನಾನು ಇದಕ್ಕೆ ರೆಡ್ ಹಾಕಿ, ಒಂದು ಸೆಕೆಂಡ್, ರೆಡ್ ಅಲ್ಲ ಇದು ಬ್ಲ್ಯಾಕ್ ಹಾಕಿ, ಇದಕ್ಕೆ ಬ್ಯಾಕ್ಗ್ರೌಂಡ್ T ಅಂತ ಕಾಣಿಸ್ತೆ ನೋಡಿ. ಇದಕ್ಕೆ ಯಾವುದು ನಿಮಗೆ ಕಲರ್ ಆಗುತ್ತೆ ಅದನ್ನು ಹಾಕ್ಬೋದು, ಇಲ್ಲಿ ಕಾಣಿಸುತ್ತೆ ರೆಡ್. ಓಕೆ, ಇದನ್ನು ಹೀಗೆ ಮಾಡಿ ಜಸ್ಟ್ ಸೈಜ್ ಮಾಡಬೇಕು. ಹೌ ಟು ಅರ್ನ್ ಮನಿ ಕಾಣಿಸ್ತಾ ಇದಲ್ಲ, ಸ್ವಲ್ಪ ಹೀಗೆ ಮಾಡಿ ಈ ಕಡೆ ಹಾಕಬೇಕು. ಓಕೆ, ಹೀಗೆ ಮಾಡಿ ಆದ್ಮೇಲೆ ನೆಕ್ಸ್ಟ್ ಏನು ಆಗುತ್ತೆ ಅದೊಂದು ನಿಮಗೆ ಒಂದು ಯಾವುದು ಜಸ್ಟ್ ನೋಡಿ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಟಿದ್ದೇನೆ ಅರ್ನಿಂಗ್ ಬಗ್ಗೆ, ಯೂಟ್ಯೂಬರ್ಸ್ ಅವ್ರದ್ದು ಒಂದು ಸಿಂಬಲ್ ಹಾಗೆ ನೋಡಿ, ಹೀಗೆ ಯೂಟ್ಯೂಬ್ ಹಾಗೆ ಕೆಲವೆಲ್ಲ ಡೌನ್ಲೋಡ್ ಮಾಡಿ ಇಡಬೇಕು ನಾವು ಎಲ್ಲ. ಆಮೇಲೆ ಜಸ್ಟ್ ಇಲ್ಲಿ ಸಾಕ್ಬೋದು. ನಿಮ್ಗೆ ಯಾವ ತಮ್ಮೇಲೆ ನಿಮ್ದು ಏನು ಕಾನ್ಸೆಪ್ಟ್ ಮತ್ತೆ ಸಹ HD ಫೋಟೋಸ್ ನಿಮ್ದು ಯಾವ್ದಾದ್ರು ಇದ್ರೆ ಅರ್ನಿಂಗ್ ಒಳ್ಳೆ ಕಾನ್ಸೆಪ್ಟ್ ಇದ್ರೆ ಹಾಕಿಕೊಂಡು ಮಾಡ್ಬೋದು. ಯಾಕಂದ್ರೆ ನಿಮಗೂ ಸಹ ಒಳ್ಳೆಯದೊಂದು ಈ ಕಾನ್ಸೆಪ್ಟ್ ಇಟ್ಕೊಂಡು ತಮ್ಮೇಲೆ ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟು ನಿಮ್ಗೆ ಒಳ್ಳೆಯದು. ಇನ್ನೂ ಚೆನ್ನಾಗಿ ನಿಮ್ಮ ಎಷ್ಟು ಫೋಕಸ್ ಇರುತ್ತೆ ಗೊತ್ತಲ್ಲ. ಇದೊಂದು ಒಳ್ಳೆ ಆ್ಯಪ್, ಯೂಸ್ಫುಲ್ ಆ್ಯಪ್ ಆಗಿದೆ. ಯಾಕಂದ್ರೆ ಎಲ್ಲರೂ ಯೂಸ್ ಮಾಡಿ ಆಲ್ಮೋಸ್ಟ್ ಒಂದು 70-85%
ಕಂಪ್ಯೂಟರಲ್ಲಿ, ಲ್ಯಾಪ್ಟಾಪ್ ಎಲ್ಲ ಮೊಬೈಲ್, ಆಲ್ಮೋಸ್ಟ್ ನಾನು ಮೊಬೈಲಲ್ಲೇ ಮಾಡೋದು. ಎಲ್ಲ ಚೆನ್ನಾಗಿ ತಮ್ಮೇಲ್ ಮಾಡ್ಬೋದು. ನಿಮಗೆ ನೋಡಿ ಟ್ರೈ ಮಾಡಿ, ಆಗುತ್ತೆ, ಆಗಲ್ಲ ಅಂತಲ್ಲ. ಒಳ್ಳೆ ಒಂದು ಕಾನ್ಸೆಪ್ಟ್ ತಗೊಂಡು ನೀವು ಈ ಥರದೊಂದು ಒಳ್ಳೆ ತಮ್ಮೇಲ್ ಹಾಕಿ ಮಾಡಿ, ವ್ಯೂವರ್ಸ್ ಆಗಿ ಸಬ್ಸ್ಕ್ರೈಬ್ ಆಗೋದು ಎಲ್ಲ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಬರ್ತದೆ ನೋಡಿ. ಹಾಗೆ ಇದನ್ನು ಆದಮೇಲೆ ಜಸ್ಟ್ ಈಗ ಮಾಡಿದ್ರಲ್ಲ, ಆಮೇಲೆ ಇದನ್ನು ಏನಾದರೂ ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಬೋದು, ನಿಮಗೆ ಏನು ಬೇಕಾದ್ರು. ಆಮೇಲೆ ಇಲ್ಲಿ ಒಂದು ಸೇವ್ ಇದು ಬಟನ್ ಪ್ಲಸ್ ಅಷ್ಟು ಸೇವ್ ಇದು, ಅದಕ್ಕೆ ಓಕೆ ಮಾಡಿ. ಅಲ್ಲಿ ಸೇವ್ ಆಸ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಓಕೆ, ಪ್ರಾಜೆಕ್ಟ್ ಒಂದು ಜಸ್ಟ್ ನೇಮ್ ಕೊಟ್ಟಿರುತ್ತೆ, ಏನಾಗುತ್ತೆ ನೋಡಿ. ಜಸ್ಟ್ ಓಕೆ ಆಯ್ತು. ಜಸ್ಟ್ ಆ್ಯಡ್ ಏನಂತ ಬಂತದು, ಜಸ್ಟ್ ಏನೋ ಅವ್ರದ್ದು ಆ್ಯಡ್ ಬರುತ್ತೆ. ಓಕೆ ಓಕೆ, ಸೇವ್ ಆಯಿತು. ಓಕೆ, ಏನು ಬಂದ್ಬಿಟ್ಟು ಇಲ್ಲಿ ಓಕೆ. ಹಾಗಾದ್ರೆ ಇವತ್ತು ತಮ್ಮೇಲ್ ಹೇಗೆ ಮಾಡುದಂತ ಗೊತ್ತಾಯ್ತು ಅನಿಸ್ತೇನೆ ಎಲ್ಲರಿಗೂ. ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಕ್ಷಮಿಸ್ಬಿಡಿ, ಯಾಕಂದ್ರೆ ನಾನು ವಿಡಿಯೋ ಎಲ್ಲ ನಿಮ್ಗೆ ತೋರಿಸ್ತೇನೆ. ಏನೋ ಡೌಟ್ ಇದ್ರು ಏನಿದ್ರು ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಯಾಕಂದ್ರೆ ಇನ್ನೂ ಸಹ ಎಂಥ ವಿಡಿಯೋನ ಮಾಡುವ, ಸ್ವಲ್ಪ ಆಚೀಚೆ ಆಗುತ್ತೆ, ಆಗದೇನಿಲ್ಲ. ವಿಡಿಯೋ ಫಸ್ಟ್ ಮಾಡುವ ನೀವು ಸಹ ಸ್ವಲ್ಪ ಒಂದು ಫೋಕಸ್ ಹಾಕಿ ತಮ್ಮೇಲ್ ಹಾಕೋದನ್ನು ಎಲ್ಲ ಸರಿ, ಒಂದು ಒಳ್ಳೊಳ್ಳೆ ತಮ್ಮೇಲ್ ಹಾಕಿ. ಆಗ ನಿಮಗೆ ವ್ಯೂವರ್ಸ್ ಸಬ್ಸ್ಕ್ರೈಬ್ ಖಂಡಿತ ಆಗುತ್ತೆ. ಯಾಕಂದ್ರೆ ತಮ್ಮೇಲ್ ನೋಡ್ಕೊಂಡೇ ಎಲ್ಲ ಜನರು ಬರ್ತಾರೆ. ತಮ್ಮೇಲ್ ಅಷ್ಟು ಒಳ್ಳೆ, ನೀವು ತಮ್ಮೇಲ್ ಹಾಕುದ್ರಲ್ಲಿ ಒಳ್ಳೆ ಇದು ಇರುತ್ತೆ. ತಮ್ಮೇಲ್ ಅಂದ್ರೆ ಎಲ್ಲ ಅರ್ನಿಂಗ್, ಅದು ಜಸ್ಟ್ ಬಿಸ್ನೆಸ್ ಎಲ್ಲ. ಏನು ಈಗ ಮೊಬೈಲ್ ಫ್ಲಿಪ್ಕಾರ್ಟಲ್ಲಿ ನಾವು ಒಂದು ಏನೋದು ಐಟಮ್ ತಗೊಂಡ್ವಿ, ಅದ್ರ ಬಗ್ಗೆ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಹಾಕಿ ಆಫರ್ಸ್ ಎಲ್ಲ ಹಾಕೊಂಡು ಮಾಡಿದ್ರೆ ಒಳ್ಳೆ ವ್ಯೂಸ್ ಆಗುತ್ತೆ. ಹಾಗೆ ವ್ಯೂಸ್ ಆಗ್ಬೇಕಂತಾನೆ ಕೆಲವರಿಗೆ ಅರ್ನಿಂಗ್, ಈಗ ಯೂಟ್ಯೂಬರ್ಸ್ ಆಗ್ಬೇಕಂತ ಆಸೆ ಇರುತ್ತೆ. ಯೂಟ್ಯೂಬರ್ಸ್ ನನಗೆ 1000 ಸಬ್ಸ್ಕ್ರೈಬ್ ಮಾಡಿ ನಾವು 4000 ವಾಚಿಂಗ್ ಅವರ್ಸ್ ಎಲ್ಲ ಆಗಬೇಕು, ಹಾಗೆಲ್ಲ ಅಂತಿರೋ ತಮ್ಮೇಲ್ ಹಾಕ್ಬೇಕು. ತಮ್ಮೇಲ್ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ತಮ್ಮೇಲ್ ಅಷ್ಟು ಒಳ್ಳೇದು ನಿಮಗೆ ಇರುತ್ತೆ. ಯೂಟ್ಯೂಬಲ್ಲಿ ಎಲ್ಲ ನೋಡಿ ಚೆಕ್ ಮಾಡಿ, ಯೂಟ್ಯೂಬಲ್ಲಿ ತಮ್ಮೇಲ್ ಹೇಗೆ ಇರುತ್ತೆ ನೋಡಿ. ನಾನು ಜಸ್ಟ್ ಒಮ್ಮೆ ಬೇಕಾದ್ರೆ ತೋರಿಸ್ತೇನೆ ತಮ್ಮೇಲ್ ಇಂದ ಎಲ್ಲ. ಈಗ ಒಂದು ನಾವು ಯೂಸ್ ಮಾಡುವಾಗ ಮೊದಲಿಗೆ ಯೂಟ್ಯೂಬಲ್ಲಿ ಹೇಗಿರುತ್ತೆ ಅಂತ ನೋಡಿ, ಬನ್ನಿ ನೋಡ. ಈಗ ನಾವು ಜಸ್ಟ್ ಯೂಟ್ಯೂಬಲ್ಲಿ ನೀವೇನ ನೋಡ್ಬೇಕಾದ್ರೆ ಜಸ್ಟ್ ನಾನು ಎಕ್ಸಾಂಪಲ್ ತೋರಿಸೋದಷ್ಟೇ. ಈಗ ನೋಡಿ, ಮೊದಲಿಗೆ ನಾವೀಗ ಒಂದು ನೋಡಿ ಹೇಳ್ತೇನೆ ನೋಡಿ, ಇವ್ರದ್ದು ತಮ್ಮೇಲ್ ಜಸ್ಟ್ ತಮ್ಮೇಲ್ ಹಾಕಿ ಬಿಡ್ತಾರೆ. ಈಗ ನೋಡಿ, ಇದು ರಮ್ಮಿ ಆಡಿ ಕ್ಯಾಶ್ ಗಳಿಗೆಲ್ಲಿ ಜಸ್ಟ್ ಒಂದು ಅಟ್ರಾಕ್ಷನ್ ಆಗಬೇಕು ಎಲ್ಲ ಜನರಿಗೆ ಅಷ್ಟೇ. ಒಂದು ನೋಡುವಾಗ ಡಿಸ್ಪ್ಲೇಲಿ ಜಸ್ಟ್ ನೋಡಿ, ಈಗ ಒಂದು ಡಿಸ್ಪ್ಲೇಲಿ ಕಾಣುವಾಗ ನಿಮಗೆ ಎಂತ ಸೂಪರ್. ಹಾಗೆ ನೋಡಿ, ಕೆಲವು ನೋಡಿ ಡಿಸ್ಪ್ಲೇಲಿ ನಿಮಗೆ ನಿಮಗೆ ಒಂದು ಅಟ್ರಾಕ್ಷನ್ ಆಗೋಗಿ ಕೊಟ್ಟಿರ್ತಾರೆ ಎಲ್ಲ. ಕೇವಲ 22 ವರ್ಷ IAS ಅಧಿಕಾರಿ ಹೇಗೆ ಗೊತ್ತಾ, ಜಸ್ಟ್ ಎಲ್ಲ ನಮಗೆ ನೋಡುವಾಗ ಅಟ್ರಾಕ್ಷನ್ ಆಗ್ಬೇಕು. ಯಾಕಂದ್ರೆ ಹಾಗೆ ಒಂದು ತಮ್ಮೇಲ್ ಅಂತೂ ಎಲ್ಲ ಏನ್ ಡೌಟ್ ಇದ್ರು ಕಮೆಂಟ್ ಮಾಡಿ, ನಾನೆಲ್ಲ ತಿಳಿಸ್ಕೊಡ್ತೇನೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಿಕ್ಸೆಟ್ ಅಲ್ಲಿ ಹೇಗೆ ಎಡಿಟ್ ಮಾಡುದು, ನಿಮಗೆ ಬ್ಯಾಕ್ ಗ್ರೌಂಡ್ ಇರ್ಬೋದು, ಎಲ್ಲ ತರದ್ದು ಬ್ಯಾಕ್ ಗ್ರೌಂಡ್ ಎಫೆಕ್ಟ್ಸ್. ಹಾಗೆ ನೀವು ಯಾವೆಲ್ಲ ಆ್ಯಪಲ್ಲಿ ಯೂಸ್ ಮಾಡ್ತೀರಿ ಎಲ್ಲ ಕಮೆಂಟ್ ಮಾಡಿ. ಯಾಕಂದ್ರೆ ಕೈನ್ ಮಾಸ್ಟರ್ ಒಳ್ಳೆ ಆ್ಯಪ್, ನಿಮಗೆ ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಾದ್ರೆ ಒಳ್ಳೆ ಆ್ಯಪ್. ಈ ತಮ್ಮೇಲ್ ಒಂದು ಫಿಕ್ಸೇಬಲ್ ಆ್ಯಪಲ್ಲಿ ಮಾಡಿ, ಸುಲಭ ಉಂಟು, ಏನು ನಿಮಗೆ ಒಂದು ಕಷ್ಟಪಡುವಂಥ ಒಂದು ಇದೇ ಇಲ್ಲ. ಯಾಕಂದ್ರೆ ಅಷ್ಟು ಒಳ್ಳೆ ಆ್ಯಪ್ ಇದು. ಏನು ಡೌಟ್ ಇದ್ರು ಕಮೆಂಟ್ ಮಾಡಿ. ಯಾಕಂದ್ರೆ ಇದು ತಮ್ಮೇಲ್ ಅಷ್ಟು ಇಂಪಾರ್ಟೆಂಟ್. ಆಲ್ಮೋಸ್ಟ್ ಯೂಟ್ಯೂಬರ್ ಗೊತ್ತಿರೋದು ತಮ್ಮೇಲ್ ಹಾಕ್ಲೇಬೇಕು. ತಮ್ಮೇಲ್ ಹಾಕದಿದ್ರೆ ನನಗೆ ವ್ಯೂಸ್ ಏನು ಬರಲ್ಲ. ಯಾಕಂದ್ರೆ ಬರುತ್ತೆ ಒಂದೊಂದೇ ಸತಿ ಯೂಟ್ಯೂಬರ್ಸ್ ಅವರು ನಿಮ್ಮ ವಿಡಿಯೋನ ಒಮ್ಮೆಗೆ ಹಾಕಿ ಬಿಡ್ತಾರೆ, ಎಲ್ಲ ವ್ಯೂಸ್ ಬರುತ್ತದೆ. ಒಂದು 20,000 30,000 ಬರ್ತಾ ಇರುತ್ತೆ, ಬರಲ್ಲ ಅಂತೆಲ್ಲ ಇಲ್ಲ. ತಮ್ಮೇಲ್ ಹಾಕೋದ್ರಿಂದ ನಿಮಗೆ ತುಂಬಾ, ಯಾಕಂದ್ರೆ ಒಂದು ವಿಡಿಯೋ ನೋಡುವಾಗ ವ್ಯೂವರ್ಸಿಗೊಂದು ಕುತೂಹಲ, ಏನು ವಿಡಿಯೋದಲ್ಲಿ ಹೀಗೆ ಉಂಟಾ ನೋಡುವ, ಓಪನ್ ಮಾಡುವ ಅಷ್ಟೇ. ಈಗ ಇರುವುದೇ ಯೂಟ್ಯೂಬಲ್ಲಿ ಮೇನ್ ಅದೇ ಪಾಯಿಂಟ್. ನೀವು ನೋಡಿ. ಹಾಗೆ ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ವಿಡಿಯೋಗೆ ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು.